ಮಂಗಳೂರು ರಂಗಚಾವಡಿ ವತಿಯಿಂದ ನಗರದ ಪುರಭವನದಲ್ಲಿ ರಂಗಚಾವಡಿ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ ವಿಶ್ರಾಂತ ಕುಲಪತಿ ಡಾಕ್ಟರ್ ಬಿಎ ವಿವೇಕ್ ರೈ ಅವರು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದವರು, ನಮ್ಮ ಕರಾವಳಿಯ ಸಂಸ್ಕೃತಿಯನ್ನ ವಿದೇಶದಲ್ಲೂ ಹರಡಿ ಬೆಳಗಿಸುವ ಕಾರ್ಯವನ್ನ ಪರಪೂರಿನ ತುಳುವರು ಮಾಡಿದ್ದಾರೆ. ಅಲ್ಲಿದ್ದು ಇಲ್ಲಿಯ ನೆಲದ ಬಗ್ಗೆ ಅಭಿಮಾನ ಇಟ್ಟುಕೊಂಡಿರೋದು ಶ್ಲಾಘನೀಯ ಅಂತ ಹೇಳಿದರು. ವಿಜಯದಲ್ಲಿ ಉಲೈದಕ್ಕೆ ಬರುವ ಸಂಗತಿ ದುಬೈದಲ್ಲಿ ವಿಜಯದಕ್ಕಲತ್ತು ಅಬಿದಾಬದಲ್ಲಿ ವಿಜಯದಕ್ಕಲತ್ತು ಶಾರ್ಜಾದಕ್ಕಲೋ ಅಥವಾ ಕುವೈತದಕ್ಕಲೋ ಕತಾರದಕ್ಕಲು ವಿಜಯದಕ್ಕಲತ್ತು ಅಂದ ನಮ್ಮ ಕಡೆ ಕನ್ನಡದಕ್ಕಲು ತುಳುದಕ್ಕಲು ಕೊಂಕಣಿದಕ್ಕಲು ಬ್ಯಾರೆ ಭಾಷೆದಕ್ಕಲು ಮಾತ್ರ ಎಕ್ಕಡೆ ತುಳುದಕ್ಕಲು ಬಣ್ಣ. ತದಬಳಿಕ ಅಬುದಾಬಿ ಕರ್ನಾಟಕ ಸಂಘದ ಅಧ್ಯಕ್ಷ ಸರ್ವೋತ್ತಮ ಶೆಟ್ಟಿ ಅವರಿಗೆ ರಂಗಚಾವಡಿ ಪ್ರಶಸ್ತಿಯನ್ನ ಗಣ್ಯರು ಪ್ರದಾನ ಮಾಡಿದರು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದವರು, ಈ ತುಳು ಕನ್ನಡ ಭಾಷೆಯ ಬೆಳವಣಿಗೆಗೆ ಕಾರ್ಯನಿರ್ವಹಿಸ್ತಾ ಇರುವ ಗಲ್ಫ್ ದೇಶದ ಎಲ್ಲರಿಗೂ ಈ ಸನ್ಮಾನ ಗೌರವ ಸಲ್ಲಬೇಕು ಎಂದರು. ಈ ಸನ್ಮಾನ ಎಂಜನಿಗಳು ಮಲ್ತರ ಇನಿ ಎಂಕಲ ಬಿಡಲಿಗಳ ಮಲ್ತರ ಅವೇನು ಯಾನ ಕೊನದು ಎಂಚಿನನಿಗಳು ಇತ ಏನನ್ನು ಒಂದು ಸಾಂಸ್ಕೃತಿಕ ರಾಯಭಾರಿಯಿಂದ ಲೆಪ್ಪರ ಅದಕ್ಕೆ ಕಾರಣೀಕರ್ತರೆಯ ಯುಎಡ್ ಉಪ್ಪುನ ಕನ್ನಡ ತುಳುವೇರು ಅಲೆ ಅಗಲಗೆ ಒಂದು ಪಾಲ ತಂದವೆ. ಈ ವೇಳೆ ಚಲನಚಿತ್ರ ನಿರ್ಮಾಪಕ ಡಾಕ್ಟರ್ ಸಂಜೀವ ದಂಡಗೇರಿ ಅಧ್ಯಕ್ಷತೆ ವಹಿಸಿದ್ರು. ಯುನೈಟೆಡ್ ಯುಎಇ ಎಕ್ಸ್ಚೇಂಜ್ ಮಾಜಿ ಅಧ್ಯಕ್ಷ ಸಿಎಸ್ ಸುಧೀರ್ ಕುಮಾರ್ ಶೆಟ್ಟಿ, ಉದ್ಯಮಿಗಳಾದ ಯಾದವ್ ಕೋಟ್ಯನ್ ಪೆರ್ಮದೆ, ಚಿತ್ರ ನಿರ್ಮಾಪಕ ಕಿಶೋರ್ ಡಿ ಶೆಟ್ಟಿ, ರಂಗಚಾವಡಿ ಸಂಚಾಲಕ ಬಾಳ ಜಗನ್ನಾಥ್ ಶೆಟ್ಟಿ ಉಪಸ್ಥಿತರಿದ್ದರು. ಹಿರಿಯ ರಂಗಕರ್ಮಿ ವಿಜಿ ಪಾಲ್ ಸ್ವಾಗತಿಸಿದರು. ಪರವಾದ ಯಾನ್ ಸಮಯಕ್ಕೆ ಚಿಕ್ಕಮ್ಮ ಬಾಲೆ ರವಿ ಎನದಿಲ್ಲದು ಕೋಪಿನ ಅಂಚ ಬಾಲೆ ಒಂತೆ ನೆತ್ತು ಕೆಲಸ ಕಲ್ಪಾವೆ ಆತೆ ಅಲ್ಲ ತೂಪಿನ ಕುಳಿತು ಚಿಕ್ಕಮ್ಮ ಪೆಟ್ಟು ಪಾಡುವಲು ಬಂಗ ಕೊರ್ಪಲು ಬಂದೆ ಈ